ಸರ್ಕಾರಿ ಉನ್ನತೀಕರಿಸಿದ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಬೆಟ್ಟು ಇಲ್ಲಿ ಇನ್ನರ್ವಿಲ್ ಕ್ಲಬ್ ಸಹಯೋಗದೊಂದಿಗೆ ಉಚಿತ ಪುಸ್ತಕ ಕಲಿಕಾ ಚೇತರಿಕೆಯ ಹಾಳೆಗಳ ವಿತರಣೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ ಹಾಗೂ ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷೆ ಸಹನಾ ನಾಗರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇನ್ನರ್ವಿಲ್ ಕ್ಲಬ್ನ ಪ್ರಾಯೋಜಕತ್ವ ನೀಡಿರುವ ಕಲಿಕಾ ಚೇತರಿಕೆಯ ಹಾಳೆಗಳನ್ನು ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಸಹನಾ ನಾಗರಾಜ್ ಅವರು ಶಾಲೆಗೆ ಹಸ್ತಾಂತರಿಸಿ ಮತ್ತು ಉಚಿತ ಪುಸ್ತಕವನ್ನು ವಿತರಿಸಿ ಮಾತನಾಡಿ, ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಅನುಕೂಲವಾಗುವಂತೆ ಸಹಕಾರ ನೀಡುತ್ತಿರುವುದಕ್ಕೆ ಮತ್ತು ಮಕ್ಕಳ ಜೊತೆ ಬೆರೆಯಲು ಸಂತಸ ನೀಡುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜ ಮೆಚ್ಚುವಂತಹ ಕೆಲಸವನ್ನ ಮಾಡಬೇಕು ಎಂದು ಸಲಹೆ ನೀಡಿದರು. ತುಂಬಾ ಇಷ್ಟ ಆಗಿದ್ದು ಗೋಯಿಂಗ್ ಟು ಗವರ್ಮೆಂಟ್ ಸ್ಕೂಲ್ಸ್, ಮಕ್ಕಳೊಟ್ಟಿಗೆ ಇಂಟರಾಕ್ಟ್ ಮಾಡೋದು, ಮಕ್ಕಳಿಗೆ ಪುಸ್ತಕ ಕೊಡೋದು, ಆಟ ಸಾಮಾನು ಕೊಡೋದು ಅಂದರೆ ತುಂಬ ಇಷ್ಟ ಈ ವರ್ಷ ಆದ ವಿಷಯಗಳು ಅಂತ. ಆ ಪ್ರಕಾರ ಒಂದು ಸೆಕೆಂಡ್ ಎಂಡ್ ಆಗುವಾಗ, ಒಂದು ಪೀರಿಯಡ್ ಎಂಡ್ ಆಗುವಾಗ ಪುನಃ ಕಲ್ಲಬೆಟ್ಟು ಶಾಲೆಗೆ ಬಂದು ಪುನಃ ಪುಸ್ತಕ ಕೊಡೋದಾಗಲಿ, ಬೇರೆ ಆಕ್ಟಿವಿಟೀಸ್ ಮಾಡೋದಾಗಲಿ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಮಕ್ಕಳೊಟ್ಟಿಗೆ ಬೆರೆಯುವಾಗ ನಮಗೆ ನಮ್ಮ ಬಾಲ್ಯ ನೆನಪಾಗುತ್ತೆ, ಸ್ಕೂಲಿಗೆ ಹೋದಾಗ ನೆನಪಾಗುತ್ತೆ. ಸೊ ಆಲ್ವೇಸ್ ವಿ ಫೀಲ್ ಯಂಗ್, ಅದೊಂದು ಖುಷಿ ಇದೆ. ಆಲ್ ದ ಬೆಸ್ಟ್. ಪುಸ್ತಕ ತಗೊಂಡವರಿಗೆ ಚೆನ್ನಾಗಿ ಓದಿ, ತುಂಬ ಫೆಸಿಲಿಟೀಸ್ ಬರ್ತಾ ಉಂಟು ಗವರ್ಮೆಂಟಿಂದ, ಆದಷ್ಟು ಚೆನ್ನಾಗಿ ಓದಿ ಮುಂದೆ ಬನ್ನಿ. ಮತ್ತು ನಿಮ್ಗೆ ಯಾಕೆಂದರೆ ಇನ್ನರಿಂದ ಖಂಡಿತವಾಗಿಯೂ ಈ ವರ್ಷ ಸಪೋರ್ಟ್ಸ್ ಖಂಡಿತ ಸಿಗ್ತದೆ. ಯಾಕೆಂದರೆ ಕಂಟಿನ್ಯೂ ಏನಿದೆ ಪುರಸಭಾ ಸದಸ್ಯ ಜೋಸಿ ಮೆನೇಜಸ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶುಭ ಹಾರೈಸಿದರು. ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷೆ ಕಾರ್ಯದರ್ಶಿಯಾಗಿ ಕಳೆದ 3 ವರ್ಷಗಳಿಂದ ಶಾಲೆಗೆ ಸಹಕಾರ ನೀಡುತ್ತಾ ಬಂದಿರುವ ಸಹನಾ ನಾಗರಾಜ್ ಅವರನ್ನ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಇನ್ನರ್ವಿಲ್ ಕ್ಲಬ್ನ ನಿಯೋಜಿತ ಅಧ್ಯಕ್ಷೆ ರಮ್ಯಾ ವಿಕಾಸ್ ಮತ್ತು ಕಾರ್ಯದರ್ಶಿ ಸ್ವಾತಿ ಬೋರ್ಕರ್ ಅವರು ಶಾಲಾ ಆವರಣದಲ್ಲಿ ಗಿಡವನ್ನ ನೆಡುವ ಮೂಲಕ ವನ ಮಹೋತ್ಸವವನ್ನು ಆಚರಿಸಿದರು. ಇನ್ನರ್ವಿಲ್ ಕ್ಲಬ್ನ ನಿರ್ಗಮನ ಕಾರ್ಯದರ್ಶಿ ಸರಿತಾ ಆಶೀರ್ವಾದ್ ಉಪಸ್ಥಿತರಿದ್ದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದಿನೇಶ್ ಆಚಾರ್ಯ ಸ್ವಾಗತಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ಮಾರ್ಗರೇಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿನಿಫ್ರೆಡ್ ಗ್ರೇಸಿ ಪಿಂಟು ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಿಕ್ಷಕಿ ವಿಮಲಾ ವಂದಿಸಿದರು.